ಸಮರ್ಪಕವಾಗಿ ಲೋಕಾರ್ಪಣೆಗೊಂಡಂತ ಐಡಿಯಲ್ ಚಿಕನ್ ಸೆಂಟರ್ ನೆರೆದಿರುವ ನಿಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿರುವ ಗುರುಗಳಿಗೂ ವಂದಿಸುತ್ತಾ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ನಾನು ನಿಮ್ಮೊಡನೆ ಎರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಯಾಕಂತ ಹೇಳಿದರೆ ಎಲ್ಲರ ಹೆಸರು ಕರೀಲಿಕ್ಕೆ ನನಗೆ ಈಗ ಗೊತ್ತಾಗಲಿಕ್ಕಿಲ್ಲ, ಅದರಿಂದ ಕ್ಷಮಿಸಬೇಕು. ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು, ನಮ್ಮ ಕಂಪನಿ ಬಗ್ಗೆ ಎರಡು ಮಾತುಗಳನ್ನು ನಾನು ಹೇಳಬೇಕಾಗಿ ನಾನು ಇಚ್ಛಿಸುತ್ತೇನೆ. ಐಡಿಯಲ್ ಚಿಕನ್ ಪುತ್ತೂರು ಪರಿಸರದಲ್ಲಿ ಒಂದು ನಮ್ಮದು ಇದೊಂದು ಶಾಪ್ ಓಪನ್ ಆಗಿದೆ, ಶುಭಾರಂಭಗೊಂಡಿದೆ. ಮೊಹಮ್ಮದ್ ಇಕೆ ಅವರ ಈ ಮುಂದಾಳತ್ವದಲ್ಲಿ ಇವತ್ತು ಈ ನಮ್ಮ 25ನೇ ಐಡಿಯಲ್ ಚಿಕನ್ ಶಾಪು ಇವತ್ತು ಶುಭಾರಂಭಗೊಂಡಿದೆ ಅಂತ ಹೇಳಲು ನನಗೆ ಸಂತೋಷ ಆಗ್ತಾ ಇದೆ. ಐಡಿಯಲ್ ಚಿಕನ್ ಬಗ್ಗೆ ಪುತ್ತೂರು ಪರಿಸರದಲ್ಲಿ ಸಾಧಾರಣ ಎಲ್ಲರಿಗೂ ಗೊತ್ತಿದ್ದ ಒಂದು ಹೆಸರು ಆದ ಒಂದು ಹೆಸರಾಗಿದೆ. ಯಾಕಂದರೆ ನಾವು ಅಂಗಡಿಯಲ್ಲಿ ಇಲ್ಲದೆ ಇರಬಹುದು, ಆದರೆ ನಾವು ಈ ಪರಿಸರದಲ್ಲಿ ಕೋಳಿ ಸಾಕಣೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಹಾಗೆಯೇ ಕೋಳಿ ಮಾರ್ಕೆಟಿಂಗಲ್ಲಿ, ಸೇಲ್ಸಲ್ಲಿ ಎಲ್ಲ ಅಂಗಡಿಗಳಿಗೂ ಹಾಗೂ ಫಾರ್ಮ್ನಿಂದ ಡೈರೆಕ್ಟ್ ಡೀಲರ್ಗಳಿಗೂ ನಾವು ಈ ಕೋಳಿಗಳನ್ನು ನಾವು ದೊಡ್ಡ ಸಂಖ್ಯೆಯಲ್ಲಿ ನಾವು ಈ ಪರಿಸರದಲ್ಲಿ ಎಲ್ಲರ ಅಂಗಡಿಗಳಿಗೆ ಮತ್ತು ಎಲ್ಲರಿಗೆ ತಲುಪಿಸ್ತಾ ಇದ್ದೇವೆ. ಹಾಗೆಯೇ ಫಾರಮ್ಗಳಿಂದ ನಮ್ಮದು ಲೋಡು ಕೋಳಿಯನ್ನು ಲಿಫ್ಟರ್ ಅಂತ ಹೇಳಿದರೆ ಟ್ರೇಡರ್ಗಳು ತೆಗೆದುಕೊಂಡು ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ದಾರೆ. ಈ ಪರಿಸರದಲ್ಲಿ ಸಾಧಾರಣ 250ಕ್ಕಿಂತ ಈ ಬ್ರಾಂಚಲ್ಲಿ ನಮ್ಮದು ಕೋಳಿ ಸಾಕಣೆದಾರರು ಕೋಳಿಯನ್ನು ಸಾಕ್ತಾ ಇದ್ದಾರೆ ಮತ್ತು ಅವರಿಗೆ ಇದರಿಂದ ಅವರ ಕಸುಬು ನಡೀತಾ ಇದೆ ಅಂತ ಹೇಳಲು ನಾನು ಇಚ್ಛಿಸ್ತಾ ಇದ್ದೇನೆ. ಐಡಿಯಲ್ ಚಿಕನ್ ಸಂಸ್ಥೆ, ಈಗ ಈ ಸಂಸ್ಥೆಯ ಹೆಸರು ಪ್ರೋವಿಟ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಾಗಿದೆ. ಮೊದಲು ಅನುಪಮ ಫೀಡ್ಸ್ ಆ್ಯಂಡ್ ಫಾರ್ಮ್ಸ್ ಅಂತ ಹೇಳಿತ್ತು, ಅದು ಹೆಸರು ಚೇಂಜ್ ಆಗಿ ಈ ವರ್ಷದಿಂದ ಪ್ರೋವಿಟ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಮಾಡಿದ್ದೇವೆ. ಇದರ ಬ್ರ್ಯಾಂಡ್ ನೇಮು ಐಡಿಯಲ್ ಚಿಕನ್. ನಾವು ಕೋಳಿಯನ್ನು ಇಡೀ ಕೋಳಿಯಾಗಿ, ಲೈವ್ ಕೋಳಿಯಾಗಲಿ, ಮಾಂಸವಾಗಲಿ ಈ ಬ್ರ್ಯಾಂಡ್ ನೇಮಲ್ಲಿ ನಾವು ಮಾರಾಟ ಮಾಡ್ತಾ ಇದ್ವಿ. ಈ ಸಂಸ್ಥೆಯು 2006 ಇಸ್ವಿಯಲ್ಲಿ ಸ್ಥಾಪನೆಗೊಂಡಿತು. ಸಣ್ಣ ಮಟ್ಟದಲ್ಲಿ ಕೇವಲ 3 ಜನ ಕೆಲಸಗಾರರಿಂದ ಸ್ಟಾರ್ಟ್ ಆದ ಸಂಸ್ಥೆಯು ಬೆಳೆಯುತ್ತಾ ಬಂತು. ಇವತ್ತು ಈ ಸಂಸ್ಥೆಯಲ್ಲಿ 750ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲು ನನಗೆ ಸಂತೋಷವಾಗ್ತಾ ಇದೆ. ಈ ನಮ್ಮ ಉದ್ದಿಮೆಯು ಕೋಳಿ ಉದ್ಯಮದಲ್ಲಿ ಎಲ್ಲ ವಿಷಯಗಳನ್ನು ಅಳವಡಿಸಿಕೊಂಡಿದೆ. ಪ್ರಾರಂಭ ಮಾಡುವುದಾದರೆ ತಾಯಿ ಕೋಳಿಯವಳು ಫಾರಮ್ ನಮ್ಮ ಹತ್ರ ಹಾಸನ್ನಲ್ಲಿ ಬ್ರೀಡಿಂಗ್ ಫಾರ್ಮ್ ಇದೆ. ಅಲ್ಲಿ ಮತ್ತು ಕುಣಿಗಲ್, ಬೆಂಗಳೂರು ಹತ್ರ ಕುಣಿಗಲ್ 2 ಬ್ರೀಡಿಂಗ್ ಫಾರ್ಮ್ ಇದೆ. ಅಲ್ಲಿ ನಾವು
ಮೊಟ್ಟೆ ಇದರ ಬ್ರಾಯ್ಲರ್ ಕೋಳಿಯ ತಾಯಿ ಕೋಳಿಯನ್ನು ಸಾಕ್ತಾ ಇದ್ದೇವೆ. ಅದರಿಂದ ಬಂದ ಮೊಟ್ಟೆಯನ್ನು ನಾವು ಮೂಡುಬಿದ್ರಿಯಲ್ಲಿ ಶಿರ್ತಾಡಿಯಲ್ಲಿ ಇದ್ದ ಹ್ಯಾಚರಿಯಲ್ಲಿ ಮೊಟ್ಟೆಯನ್ನು ಮರಿ ಮಾಡ್ತಾ ಇದ್ವಿ. ಒಂದು ವಾರಕ್ಕೆ 3,50,000 ಮೊಟ್ಟೆಯನ್ನು ನಾವು ಮರಿ ಮಾಡ್ತಾ ಇದ್ವಿ. ಯಾವುದು ಮರಿ ಮಾಡುವುದಂದರೆ ಕೆಲವರ ತಲೆಯಲ್ಲಿ ಇದೆ ಮೊಟ್ಟೆ ಮಿಷಿನ್ ಇಟ್ಟು ಮರಿ ಆಗುವುದು ಅಂತೇಳಿ ಮೊಟ್ಟೆ ಮಿಷಿನಲ್ಲಿ ಮರಿ ಆಗುವುದು ಹೌದು, ಆದರೆ ಅದು ಒಂದು ದಿನದಲ್ಲಿ ಮರಿ ಆಗುವುದಿಲ್ಲ. ಹೇಗೆ ಕೋಳಿ ಕಾವು ಕೊಡ್ತದೆ ಮೊಟ್ಟೆಗೆ, ಅದೇ ರೀತಿ 21 ದಿನ ಮಿಷಿನಲ್ಲಿ ಕಾವು ಕೊಟ್ಟ ನಂತರನೇ ಮರಿ ಆಗೋದು. ಯಾರಿಗೂ ಇದರ ಬಗ್ಗೆ ಅಪಾರ್ಥ ಮಾಡಬಾರ್ದಾಗಿ ನಾನು ಕೇಳ್ಕೊಳ್ತೇನೆ. 21 ದಿನ ನಂತರ ಕಾವು ಕೊಟ್ಟ ಮೊಟ್ಟೆಯು ಮರಿಯಾದ ನಂತರ ಈ ನಮ್ಮ ಮರಿಗಳನ್ನು ನಾವು ಸಾಧಾರಣ ನಮ್ಮಲ್ಲಿ 800ರ ಹತ್ತಿರ ಕೋಳಿ ಫಾರ್ಮರ್ ಸಾಕುವವರು ಇದ್ದಾರೆ. ಇಲ್ಲಿಂದ ಬಡ್ಕಳದಿಂದ ಹಿಡಿದು ಕಣ್ಣೂರು ಕಾಸರಗೋಡುವರೆಗೆ, ಈ ಕಡೆಯಿಂದ ಸುಳ್ಯವರೆಗೆ, ಈ ಕಡೆಯಿಂದ ಕಾರ್ಕಳದವರೆಗೆ ನಮಗೆ ಕೋಳಿ ಸಾಕಣೆದಾರರು ಇದ್ದಾರೆ. ಅವರು ನಮಗೆ ಈ ಮರಿಯನ್ನು ಪಡೆದುಕೊಂಡು ನಮ್ಮದೇ ಫ್ಯಾಕ್ಟ್ರಿಗಳಿಂದ ಫೀಡನ್ನು ಪಡೆದುಕೊಂಡು ಕೋಳಿಯನ್ನು ಸಾಕಿ ನಮಗೆ ಕೊಡ್ತಾ ಇದ್ದಾರೆ. ಈ ಕೋಳಿ ಸಾಕಣೆಯಲ್ಲಿ ನಾವು ಡೈರೆಕ್ಟಾಗಿ ನಾವು ಅವರನ್ನು ಮಾನಿಟರ್ ಮಾಡುವುದರಿಂದ ಉತ್ತಮ ದರ್ಜೆಯ ಕೋಳಿಯ ಮಾಂಸವನ್ನು ನಾವು ಉತ್ಪಾದಿಸಿದ್ದೇವೆ. ರೋಗರಹಿತವಾದ ಅತ್ಯಂತ ಮೃದುವಾದ ಮತ್ತು ಟೇಸ್ಟಿಯಾದ ನಮ್ಮ ಕೋಳಿಗಳು ಅತ್ಯುತ್ತಮ ಟೇಸ್ಟ್ ಆಗಿರುತ್ತೆ ಬಾಕಿದಕ್ಕೆ ಕಂಪೇರ್ ಮಾಡಿದರೆ. ನಾವು ಕೋಳಿಯನ್ನು ನಾವು ಎಲ್ಲ ಕಡೆ ನಾವು ಸರಬರಾಜು ಮಾಡ್ತೇವೆ. ನಮ್ಮದೇ ಶಾಪ್ಗಳಲ್ಲಿ ಕೂಡ ನಾವು ಮಾರ್ತಾ ಇದ್ದೇವೆ. ಈ ಉತ್ಪಾದಿಸಿದ ಕೋಳಿಗಳು ನಮ್ಮದೇ ಪ್ರಾಸೆಸಿಂಗ್ ಪ್ಲಾಂಟ್ಸ್ ಅಂತ ಇವೆ. ಒಂದು ಪಯ್ಯನೂರಿನಲ್ಲಿ, ಒಂದು ಎಡಪದವು ಮೂಡುಬಿದ್ರಿಯಲ್ಲಿ, ಮತ್ತೊಂದು ಉಡುಪಿಯಲ್ಲಿ. 3 ಕಡೆ ನಾವು ಕೋಳಿಗಳನ್ನು ಪ್ರಾಸೆಸ್ ಕೂಡ ಮಾಡಿ ಮಾಂಸವನ್ನಾಗಿ ಕನ್ವರ್ಟ್ ಮಾಡ್ತೇವೆ. ಒಂದು ಕೋಳಿಯಿಂದ ನಾವು 27 ಭಾಗದವರೆಗೆ ಮಾಡಿ ಪಾರ್ಟ್ಸ್ಗಳಾಗಿ ಬೇರೆ ಬೇರೆ ಪಾರ್ಟ್ಸ್ಗಳಲ್ಲಿ ನಿಮಗೆ ಬೋನ್ಲೆಸ್ ಸಿಗ್ಬೋದು, ಲೆಗ್ ಪೀಸ್ ಸಿಗ್ಬೋದು, ವಿಂಗ್ಸ್ ಸಿಗ್ಬೋದು, ಲಾಲಿಪಾಪ್ ಸಿಗ್ಬೋದು. ಹಾಗೆ 27 ಹಾರ್ಟ್ಸ್ ಸಿಗ್ತದೆ, ಗಿಜಾರ್ಡ್, ಲಿವರ್ ಎಲ್ಲವೂ ನಿಮಗೆ ಸಿಗ್ತದೆ. ಹಾಗಾಗಿ ಎಲ್ಲರಿಗೂ ಬೇಕಾದ ಪಾರ್ಟ್ಸ್ಗಳು ಇಲ್ಲಿ ಲಭ್ಯ ಆಗ್ತವೆ. ಈ ಪ್ರಾಸೆಸಿಂಗ್ ಪ್ಲಾಂಟ್ಗಳಲ್ಲಿ ನಾವು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಹಲಾಲ್ ಮೆಥಡಲ್ಲಿ ನಾವು ಇದನ್ನು ಸಂಸ್ಕರಿಸಿ ನಾವು ಈ ಮಾಂಸವನ್ನು ಉತ್ಪಾದಿಸುತ್ತೇವೆ. ಇದು ಎಲ್ಲ ನಮ್ಮ 3 ಪ್ಲಾಂಟ್ಗಳಲ್ಲಿ ಕೂಡ ಎಲ್ಲರೂ ಈ ಮಸೀದಿಗಳಿಂದ ಅದು ಹಲಾಲ್ ದೃಢೀಕರಿಸಿದವಾಗಿ ನಮಗೆ ಅವರು ಇದ್ದಾರೆ. ಅದನ್ನು ನಾವು ಶುದ್ಧವಾಗಿ ಅದನ್ನು ಪಾಲಿಸ್ತಾ ಇದ್ದೇವೆ ಅಂತ ಹೇಳಲು ನನಗೆ ಹೆಮ್ಮೆ ಆಗ್ತಾ ಇದೆ. ಈ ಮಾಂಸವನ್ನು ನಾವು ಎಲ್ಲ ರೀತಿಯಲ್ಲಿ ನಾವು ಎಲ್ಲ ನಮ್ಮ ಚಿಕನ್ ಶಾಪ್ಗಳಲ್ಲಿ ಕೂಡ ನಾವು ಸಪ್ಲೈ ಮಾಡ್ತೇವೆ. ನಿಮಗೆ ಈ ಶಾಪಲ್ಲಿ ನಿಮಗೆ ಲೈವ್ ಬರ್ಡ್ ಕೂಡ ಸಿಗ್ತದೆ, ಮಾಂಸ ಕೂಡ ಸಿಗುತ್ತದೆ, ಪಾರ್ಟ್ಸ್ ಕೂಡ ಸಿಗುತ್ತದೆ. ಯಾವುದೇ ಪಾರ್ಟ್ಸ್ಗಳನ್ನು ನೀವು ತೆಗೆದುಕೊಳ್ಬೋದು. ಹಾಗೆಯೇ ನಮ್ಮಲ್ಲಿ 27 ಪಾರ್ಟ್ಸಲ್ಲಿ ನಿಮಗೆ ಬ್ಯಾಕ್ ಆ್ಯಂಡ್ ನೆಕ್ ಅಂತ ಹೇಳ್ತೇವೆ, ಜನತಾ ಚಿಕನ್ ಅಂತೇಳಿ ಬರೀ ಕಡಿಮೆ ನರಿಗೂ ಸಿಗುತ್ತೆ, ಪಾಪದವರಿಗೂ ನಮ್ಮಲ್ಲಿ ಬೇಕಾದ ಮಾಂಸ ಸಿಗುವ ಒಂದು ವ್ಯವಸ್ಥೆ ಇದೆ. ಎಲ್ಲ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಬೇರೆ ಬೇರೆ ಇದೆ. ಅದನ್ನು ಅಡುಗೆ ಮಾಡಲು ನಿಮ್ಮ ಮನೆಯಲ್ಲಿ ಕಿಚನಲ್ಲಿ ಅತ್ಯಂತ ಸುಲಭವಾಗುತ್ತವೆ. ನಮ್ಮ ಕೋಳಿಗಳು ಎಲುಬು ಕಡಿಮೆ, ವೇಸ್ಟೇಜ್ ಕಡಿಮೆ, ಮಾಂಸವು ಜಾಸ್ತಿ ತುಂಬಿರ್ತದೆ. ಮತ್ತು ನಮ್ಮ ಟ್ಯಾಗ್ ಲೈನೇ ನಮ್ಮ ಕೋಳಿ ಐಡಿಯಲ್ ಚಿಕನ್ ಫ್ರೆಶ್ ಆ್ಯಂಡ್ ಟೇಸ್ಟಿ. ನಮ್ಮ ಉದ್ದೇಶ ಐಡಿಯಲ್ ಕಿಚನ್ ಟು ಎವ್ರಿ ಕಿಚನ್ ಎಂಬುದಾಗಿದೆ. ಈ ಉದ್ದೇಶದಿಂದ ನಾವು ಎಲ್ಲ ಊರುಗಳಲ್ಲಿ ಶಾಪ್ಗಳನ್ನು ಓಪನ್ ಮಾಡಿ ಮನೆ ಮನೆಗೆ ನಮ್ಮ ಉತ್ತಮವಾದ ಟೇಸ್ಟಿಯಾದ ಅತ್ಯಂತ ಒಳ್ಳೆ ರೀತಿಯಲ್ಲಿ ಸಂಸ್ಕರಿಸಿದ ಕೋಳಿ ಮಾಂಸವು ನಿಮ್ಮ ಮನೆ ಬಾಗಿಲಿಗೆ ತಲುಪಲು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದೇ ರೀತಿ ಮನೆಯಲ್ಲಿ ಕೂತು ಯಾರಿಗಾದರೂ ಕೋಳಿಯನ್ನು ಆರ್ಡರ್ ಮಾಡುವುದಾದರೆ ಇಲ್ಲಿ ಅಂಗಡಿಗೂ ಬರಬೇಕಂತ ಇಲ್ಲ. ನಿಮ್ಮ ಮೊಬೈಲಲ್ಲಿ ಐಡಿಯಲ್ ಚಿಕನ್ ಎಂಬ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಮನೆಯಲ್ಲಿ ಕೂತಲ್ಲಿಯೇ ಎಲ್ಲ ಕೋಳಿ ಮಾಂಸ ಆಗಲಿ, ಕೋಳಿ ಆಗಲಿ, ಮೊಟ್ಟೆ ಆಗಲಿ ಏನು ಬೇಕಾದರೂ ಮನೆಯಲ್ಲೇ ಆ್ಯಪಲ್ಲಿ ನೀವು ಆರ್ಡ್ರ್ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಕೋಳಿ ಬರ್ತದೆ. ಈ ಪರಿಸರದಲ್ಲಿ ಯಾರಾದರೂ ಆ್ಯಪಲ್ಲಿ ಆರ್ಡ್ರ್ ಮಾಡಿದರೆ ನಿಮಗೆ ಇದೇ ಅಂಗಡಿಯಿಂದ ಕೋಳಿಯು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಹಾಗಾಗಿ ಎಲ್ಲರೂ ಇದರ ಸದುಪಯೋಗ ಪಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ.
ನಮ್ಮಲ್ಲಿ ಕೋಳಿ ಸಾಕಣೆದಾರರು ಇದ್ದಾರೆ. ಸಾಧಾರಣ 810 ಅತ್ಯಂತ ಮುತುವರ್ಜಿ ವಹಿಸಿ ಕೋಳಿ ಸಾಕು ಮಾಡ್ತೇವೆ. ನಾವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡುವುದಿಲ್ಲ. ಅತ್ಯುತ್ತಮ ದರ್ಜೆಯ ಕೋಳಿಯನ್ನು ಉತ್ಪಾದಿಸಿ ಕ್ವಾಲಿಟಿ ಪ್ಯಾರಾಮೀಟರ್ಸ್ ISO ಸ್ಟ್ಯಾಂಡರ್ಡ್ಸ್, ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಎಲ್ಲ ಇದಗಳನ್ನು ಲೈಸೆನ್ಸ್ಗಳನ್ನು ತೆಗೆದುಕೊಂಡು ನಾವು ಇದನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಿಸಿ ಮತ್ತು ಕೋಳಿಯನ್ನು ಬೆಳೆಸ್ತಾ ಇದ್ವಿ. ನಮಗೆಲ್ಲರಿಗೂ ಈ ಮೊಹಮ್ಮದ್ ಪಿಕೆ ಅವರು ಸ್ಥಾಪಿಸಿದ ಈ ಕೋಳಿ ಅಂಗಡಿಗೆ ಇದನ್ನು ಇಲ್ಲಿ ಎಲ್ಲರೂ ಬಂದು ಅವರೆಲ್ಲರಿಗೂ ಸಹಕಾರ ಕೊಡಬೇಕು. ಈ ಕೋಳಿಯ ಅಂಗಡಿಗೆ ಬಂದು ಐಡಿಯಲ್ ಚಿಕನನ್ನು ಪರ್ಚೇಸ್ ಮಾಡಿ ಅವರಿಗೆ ನೀವು ತುಂಬ ಸಪೋರ್ಟ್ ಮಾಡಬೇಕು. ಈ ಪರಿಸರದಲ್ಲಿ ಈ ಐಡಿಯಲ್ ಚಿಕನ್ ಶಾಪನ್ನು ನೀವು ಜನಮಾತಾಗಿ ಮಾಡಬೇಕು. ಹಾಗೆಯೇ ಉತ್ತಮವಾದ ಸ್ವಚ್ಛವಾದ ಕೋಳಿ ಮಾಂಸವನ್ನು ತಮ್ಮ ಮನೆಗೆ ಕೊಂಡೋಗಿ ತಾವು ಸಂತೋಷ ಪಡಬೇಕು ಅಂತ ಹೇಳಿ ಕೇಳುತ್ತೇನೆ. ಈ ಉತ್ತಮವಾದ ತುಂಬ ಖರ್ಚು ಮಾಡಿದ್ದಾರೆ. ಕೆಲವರು ಕೇಳಬಹುದು ಕೋಳಿ ಅಂಗಡಿಗೆ ಇಷ್ಟು ಯಾಕೆ ಬೇಕಿತ್ತು ಅಂತೇಳಿ. ಇದು ಒಂದು ಆಹಾರ. ಈಗ ಕೋಳಿ ಇಲ್ಲದೆ ಸಣ್ಣ ಮಕ್ಕಳು ಬ್ರೇಕ್ಫಾಸ್ಟ್ ಕೂಡ ಮಾಡುವುದಿಲ್ಲ ಕೋಳಿ ಮಾಂಸ ಇಲ್ಲದೆ. ಆ ದಿನ ಬಂದಿದೆ. ಹಾಗಾದರೆ ಕೋಳಿ ಮಾಂಸ ಎಂಬುದು ಎಲ್ಲ ಮಾಂಸಗಳಲ್ಲಿ ಅತಿ ಕಡಿಮೆ ದರಿಗೆ ಸಿಗುವಂಥ ಚೀಪೆಸ್ಟ್ ಪ್ರೋಟೀನ್ ಆಗಿದೆ. ಈ ಪ್ರೋಟೀನನ್ನು ಎಲ್ಲರೂ ತೆಗೆದುಕೊಳ್ಳುವುದರಿಂದ ಜೀವದಲ್ಲಿ ನಾವು ಅತ್ಯುತ್ತಮವಾಗಿ ಆರೋಗ್ಯವಾಗಿ ಇರುತ್ತದೆ. ಕೋಳಿಯ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆ ಇದೆ. ಅದು ಯಾವುದರ ಬಗ್ಗೆ ನೀವು ಏನು ಬೇಡಾದರೂ ತಪ್ಪು ಕಲ್ಪನೆ ಇಲ್ಲ. ನೀವು ಕೋಳಿಯನ್ನು ಹೇಗೆ ಬೆಳೆಸ್ತೀರಿ ಅಂತ ನಮ್ಮ ಹತ್ರ ಕೇಳಿದರೆ ನಾವು A to Z ನಿಮ್ಮನ್ನು ಕರೆದುಕೊಂಡು ಹೋಗಿ ತೋರಿಸ್ತೇವೆ. ನಮ್ಮಲ್ಲಿ 800 ಫಾರ್ಮರ್ ಇದ್ದಾರೆ ಕೋಳಿ ಸಾಕೋರು. ಅವರನ್ನು ಕೂಡ ನೀವು ಎಲ್ಲಿ ಸಿಕ್ಕಿದ್ರು ಕೇಳೋದು. ನಾವು ಕೆಲವರು ಮೀಡಿಯಾದಲ್ಲಿ ಅಥವಾ ಬೇಗದಲ್ಲಿ ಸ್ಟಿರಾಯ್ಡ್ಸ್ ಹಾಕ್ತಾರೆ ಅಥವಾ ಆ್ಯಂಟಿಬಯೋಟಿಕ್ ಹಾಕ್ತಾರೆ. ಇದು ಎಲ್ಲವೂ ಸುಳ್ಳು. ಇದನ್ನು ಯಾರೂ ನಂಬೇಡಿ. ನಮ್ಮ ಇದರಲ್ಲಿ ಆಗಲಿ ಯಾವುದರಲ್ಲಿ ಅದನ್ನು ಸ್ಟಿರಾಯ್ಡ್ಸ್ ಹಾಕಿ ಕೋಳಿ ಸಾಕಲಿಕ್ಕೆ ಆಗೋದಿಲ್ಲ. ಆದರೆ ಕೋಳಿಯ ಜೀನ್ಸ್ ಅಭಿವೃದ್ಧಿ ಆದಾಗ ಕೋಳಿಯ ಬೆಳವಣಿಗೆಯನ್ನು ಉತ್ತಮಪಡಿಸುವ ಒಂದು ಸಂಶೋಧನೆ ಒಂದು ನಡೆಯುತ್ತದೆ. ಆ ರೀತಿ ಆಗುವಾಗ ಕೋಳಿಗಳು ಮತ್ತು ಕೋಳಿಗೆ ಬೇಕಾದ ಆಹಾರ ಅದಕ್ಕೆ ಬೇಕಾದ ರೀತಿಯಲ್ಲಿ ಹೇಗೆ ನಾವು ಸಣ್ಣ ಮಕ್ಕಳಿಗೆ ಸಿರಿಲ್ಯಾಕ್ ಅಥವಾ ಲ್ಯಾಕ್ಟೋಜನ್ ಕೊಡ್ತೇವೆ, ಅದರಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ಬೇಕಾದ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತದೆ. ಅದೇ ರೀತಿ ಕೋಳಿಗೆ ಬೇಕಾದ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ಕೊಟ್ಟು ಕೋಳಿ ಸಾಕಿದಾಗ ಒಳ್ಳೆ ರೀತಿಯಲ್ಲಿ ಕೋಳಿ ಬೆಳೆಯುತ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ, ಒಳ್ಳೆ ಮಾಂಸವು ತುಂಬ ರುಚಿಕರವಾಗಿರ್ತದೆ ಅಂತ ಹೇಳಲು ನಾನು ಇಚ್ಛಿಸ್ತೇನೆ. ಎಲ್ಲರೂ ಈ ಅಂಗಡಿಗೆ ಬಂದು ವ್ಯಾಪಾರ ಕೊಟ್ಟು ನೀವು ಆಶೀರ್ವದಿಸಬೇಕಾಗಿ ಕೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮಲ್ಲಿ ಸಿಬ್ಬಂದಿ ವರ್ಗದವರು ಇಲ್ಲಿ ಬಂದಿದ್ದಾರೆ, ಅವರಿಗೂ ನಾನು ಅಭಿನಂದಿಸ್ತೇನೆ. ಪ್ರತ್ಯೇಕವಾಗಿ ನಮ್ಮ ನಾಜೀರ್ ಅವರಿದ್ದಾರೆ, AGM ಅವರು. ಈ ಮಳಿಗೆಯನ್ನು ಇಲ್ಲಿ ತರುವಲ್ಲಿ ಅವರ ಪಾತ್ರ ದೊಡ್ಡದಾಗಿದ್ದಾರೆ. ಎಲ್ಲ ಸೇಲ್ಸವನ್ನು ಸೇಲ್ಸ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಅವರು ನಾಜೀರ್ ಅವರು. ಅವರಿಗೂ ಕೂಡ ನಾನು ಅಭಿನಂದಿಸುತ್ತೇನೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಕ್ಕೆ ನಾನು ಅಭಿನಂದಿಸ್ತೇನೆ. ಶೀಘ್ರದಲ್ಲೇ ಕಡಬದಲ್ಲಿ ಒಂದು ನಮ್ಮ ಶಾಪ್ ಉದ್ಘಾಟನೆಗೊಳ್ಳಲಿದೆ. ಈ ನಮ್ಮ 25ನೇ ಶಾಪಲ್ಲಿ ಇದು 4 ಮಾತ್ರ ನಮ್ಮದು ಫ್ರಾಂಚೈಸಿ ಶಾಪ್. ಮಿಕ್ಕಿದು 21 ಶಾಪ್ಗಳು ಎಲ್ಲ ನಮ್ಮ ಸ್ವಂತ ಶಾಪ್ಗಳಾಗಿರ್ತವೆ, ನಮ್ಮ ಸ್ವಂತ ಮ್ಯಾನೇಜ್ಮೆಂಟ್. ಇದು ನಮಗೆ ಮೊಹಮ್ಮದ್ ಪಿಕೆ ಅವರು ನಮಗೆ ತುಂಬ ಹತ್ತಿರದ ಸಂಬಂಧವಿರುವುದರಿಂದ ಅವರನ್ನು ನಾವು ಸುಮಾರು ವರ್ಷದಿಂದ ಗೊತ್ತಿರೋದ್ರಿಂದ ಅವರು ಈ ಅಂಗಡಿಯನ್ನು ಚೆನ್ನಾಗಿ ನಡೆಸ್ತಾರೆ ಎಂಬ ಒಂದು ನಮ್ಮ ಭರವಸೆಯಿಂದ ನಾವು ಇದನ್ನು ಫ್ರಾಂಚೈಸಿ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಅವರಿಗೆ ಸಹಕಾರ ಕೊಡಬೇಕಾಗಿ ನಾನು ಕೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ದಿಟ್ಟ ಹೆಜ್ಜೆಯಾಗಿ ಮಾರ್ಪಡ್ತಾ ಆಗ್ತಾ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅತ್ತ ಮೊರೊಕೋದಿಂದ ಇಂಡೋನೇಷ್ಯಾದವರೆಗೆ ಇದರ ಗ್ಯಾಪ್ ವಿಸ್ತರಿಸಲಿ ಎಂಬ ಶುಭ ಹಾರೈಕೆಯನ್ನು ಮಾತಾಡಿಕೊಂಡು ಚಿಕನ್ನ ಬಗ್ಗೆ ಬಹಳಷ್ಟು ವಿಷಯವನ್ನು ಪ್ರಸ್ತಾವನೆ ಮಾಡಿದಂಥ ವಿನ್ಸೆಂಟ್ ಕುಟಿನೋ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸರ್ವಧರ್ಮ ದೇವರನ್ನೆಲ್ಲ ಪ್ರಾರ್ಥಿಸುತ್ತಾ ಹಾಗೆ ಇವತ್ತಿನ ಈ ಶುಭ ಸಮಾರಂಭ
ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗುರುಗಳ ಶುಭಾಶಯದೊಂದಿಗೆ